ಮಂಗಲ್ಪಾಡಿ ಮುಟ್ಟಂ ನವೋದಯ ಮಿತ್ರ ವೃಂದದ ವತಿಯಿಂದ 32ನೇ ವರ್ಷದ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವು ಮುಟ್ಟಂನಲ್ಲಿ ಜರುಗಿತು. ಧಾರ್ಮಿಕ ಕಾರ್ಯಕ್ರಮದ ಚಂದ್ರಶೇಖರ ನಾವಡ ಬಜಕೋಡ್ಲು ಅವರ ಪೌರೋಹಿತ್ಯದಲ್ಲಿ ಬೆಳಿಗ್ಗೆ ಶ್ರೀ ಗಣಪತಿ ದೇವರ ವಿಗ್ರಹ ಪ್ರತಿಷ್ಠೆ, ಗಣಹೋಮ, ಪ್ರತಿಷ್ಠಾ ಪೂಜೆ, ಸಾಮೂಹಿಕ ಪ್ರಾರ್ಥನೆ ನೆರವೇರಿತು. ಸೀರೆ ಶ್ರೀ ಶಂಕರನಾರಾಯಣ ಭಜನಾ ಸಂಘ ಶಿರಿಯ ವತಿಯಿಂದ ಮತ್ತು ಅಡ್ಕ ಶ್ರೀ ಭಗವತಿ ಮಹಿಳಾ ಭಜನಾ ಸಂಘದಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕರಾದ ಡಾ ಗಿರಿಧರ್ ರಾವ್ ಎಂಎಸ್ ಅವರು ವಹಿಸಿದ್ರು. ಪತ್ರಕರ್ತರು, ಲೇಖಕರಾದ ರವಿ ನಾಯ್ಕಾಪು ಅವರು ಧಾರ್ಮಿಕ ಉಪನ್ಯಾಸವನ್ನ ನೀಡಿದ್ರು. ದೇಶದ ಆದ್ಯಂತ ಈ ದಿನ 131ನೆಯ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 131 1892ರಲ್ಲಿ ಆರಂಭದಲ್ಲಿ ಒಂದು ವರ್ಷ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಿಸಿದ್ರು ಕೂಡ 1893ರಿಂದ ಪೂರ್ಣ ರೂಪದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಶುರುವಾಗಿದೆ. ಬಾಲಗಂಗಾಧರ ತಿಲಕ್, ಲೋಕಮಾನ್ಯ ತಿಲಕ್ ಅವರ ಆಲೋಚನೆಯ ಫಲವಾಗಿ ಈ ಒಂದು ಗಣೇಶೋತ್ಸವ ಸಾರ್ವಜನಿಕವಾಗಿ ಆಚರಣೆಗೆ ಬಂದಿದೆ ಅಂತ ನಮಗೆಲ್ಲ ಗೊತ್ತು. ಆ ದಿನ 1893ರಲ್ಲಿ ಮಹಾರಾಷ್ಟ್ರದ 11 ಕಡೆಗಳಲ್ಲಿ ಈ ಉತ್ಸವ ಆಚರಣೆ ಆದರೂ ಕೂಡ ಬಳಿಕ ಬಂದು ಇವತ್ತು ಭಾರತದಾದ್ಯಂತ ಜಗದಗಲಕ್ಕೆ ಈ ಆಚರಣೆಯು ಪಸರಿಸಿದೆ. ಗಣಪತಿಯನ್ನ ಮಣ್ಣಿನ ಮೂರ್ತಿಯಲ್ಲಿ ಅಥವಾ ಬೆಳ್ಳಿಯಲ್ಲಿ ಗಣಪತಿಯ ವಿಗ್ರಹವನ್ನು ತಯಾರಿಸಿ ಅಲಂಕರಿಸಿ ಗಣಪತಿಗೆ ಪ್ರಿಯವಾದಂತಹ ಮೋದಕಗಳನ್ನು, ಅದೇ ರೀತಿ ಸಿಹಿ ತಿಂಡಿಗಳನ್ನು ಇರಿಸಿಕೊಂಡು, ತೆಂಗಿನಕಾಯಿಯನ್ನು ಇರಿಸಿಕೊಂಡು 11 ದಿನಗಳ ಕಾಲ ಆರಾಧಿಸಿಕೊಂಡು ಬಳಿಕ ಹರಿಯುವ ನೀರಿನಲ್ಲಿ ನಿಮಜ್ಜನ ಮಾಡುವುದು ವಾಡಿಕೆ. ಪ್ರತಿಭಾವಂತ ಊರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ, ಅನ್ನ ಸಂತರ್ಪಣೆ ನೆರವೇರಿತು. ಮುಖ್ಯ ಅತಿಥಿಗಳಾಗಿ ಅಂಬಾರು ಶ್ರೀ ಸದಾಶಿವ ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಕೃಷ್ಣ ಪೂಜಾರಿ ದೇರಂಪಳ, ಬಂಟರ ಸಂಘ ಮಂಗಲ್ಪಾಡಿ ಅಧ್ಯಕ್ಷರಾದ ಶ್ರೀಧರ್ ಶೆಟ್ಟಿ ಮುಟ್ಟಂ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನವೋದಯ ಮಿತ್ರವೃಂದ ರಿಜಿಸ್ಟರ್ಡ್ ಮುಟ್ಟಂ ಮಂಗಲ್ಪಾಡಿ, ನೆಹರು ಯುವ ಕೇಂದ್ರ ಅಂಗೀಕೃತ ಸಂಸ್ಥೆ ಹಾಗೂ ಊರವರ ಸಹಕಾರದೊಂದಿಗೆ ಕಳೆದ 32 ವರ್ಷಗಳಿಂದ ಶ್ರೀ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭಕ್ತಿ ಸಡಗರ ಸಂಭ್ರಮದೊಂದಿಗೆ ಆಚರಿಸ್ತಾ ಬಂದಿದೆ. ಅದೇ ರೀತಿ ಈ ವರ್ಷ ಕಳೆದ 5 ವರ್ಷಗಳಿಂದ ಶ್ರೀ ಗಣಪತಿ ದೇವರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿಕೊಂಡು ನಮ್ಮ ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದೆ. ಇದೀಗ 32ನೇ ವರ್ಷಕ್ಕೆ ಕಾಲಿಟ್ಟು ಸಂಘದ ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿನಲ್ಲಿ ಸ್ವಂತ ಜಾಗವನ್ನು ಖರೀದಿ ಮಾಡಿ ಇದೀಗ ಸ್ವಂತ ಜಾಗದಲ್ಲಿ ಈ ವರ್ಷದ 32ನೇ ವರ್ಷದ ಗಣೇಶೋತ್ಸವವನ್ನು ನಾವು ಬೆಳಗಿನಿಂದ ಸಂಜೆಯವರೆಗೆ, ಅಂದರೆ ಬೆಳಗ್ಗೆ ಗಣಹೋಮ, ವಿಗ್ರಹ ಪ್ರತಿಷ್ಠೆ, ಪ್ರತಿಷ್ಠಾ ಪೂಜೆ, ನಂತರ ಭಜನೆ ಕಾರ್ಯಕ್ರಮಗಳು, ಧಾರ್ಮಿಕ ಸಭೆ, ಅನ್ನ ಸಂತರ್ಪಣೆ ಹಾಗೂ ಸಂಜೆ ಆಟೋಟ ಸ್ಪರ್ಧೆಗಳು ಕಳೆದ ನಂತರ ದೇವರ ವಿಗ್ರಹವನ್ನು ವಿಸರ್ಜನೆಗೆ ಶೋಭಾಯಾತ್ರೆಯ ಮೂಲಕ ಬಂದ್ಯೋಡು ಮಾರ್ಗವಾಗಿ ಮುಟ್ಟಂ, ಬೇರಿಕೆ, ಬೆಂಗೆರೆ, ಕಡಪರ ಸಮುದ್ರ ಕಿನಾರೆಯಲ್ಲಿ ಶ್ರೀ ಗಣಪತಿ ದೇವರ ವಿಗ್ರಹವನ್ನು ವಿಸರ್ಜನೆ ಮಾಡಲಿದ್ದೇವೆ. ಕರಿನ 32 ವರ್ಷದ ಬಕ್ಕ ಈ ಊರುಡು ಈ ಪ್ರದೇಶಡು ಜನಕುಲ್ನ ಸಾಮಾನ್ಯ ಜನಕುಲ್ನ ಓವೇ ಒಂಜಿ ತೊಂದರೆ ಬತ್ತನ ಐಕಿ ಈ ಕ್ಲಬ್ದ ಜವಣಿಯರ ಸಂಪರ್ಕ ಮಲ್ತೊಂದಿತ್ತೇರೆ. ಅವೇ ಈ ಗ್ರಾಮದ ಕ್ಷೇತ್ರ ಆಯ್ನಂಚಿನ ಎಂಗಲಪುರ ಆರಾಧ್ಯ ದೇವರ ಅಂಜಿನ ಶ್ರೀ ಶಂಕರನಾರಾಯಣ ದೇವರನ ಬ್ರಹ್ಮಕಲಶೋತ್ಸವದ ಆ ಸುಸಂದರ್ಭಡು
ಈ ಕ್ಲಬ್ದ ಮಾತಾ ಸದಸ್ಯರ್ಲ ತನು ಮನು ದನೊಟ್ಲ ಅಕಲ್ನ ಪೂರ್ಣ ಸಹಕಾರಡು ಆ ಕ್ಷೇತ್ರದ ಆ ಬ್ರಹ್ಮಕಲಶೋತ್ಸವದ ಸಂದರ್ಭಡು ಪೂರ್ಣವಾಗಿ ನಂಚಿನ ಸಹಕಾರವನ್ನು ಕೊಟ್ಟು ಕೆಲಸ ಮಲ್ದೇರು ಅಂಚನೆ ವಿಶೇಷ ಪನೇರೊಪ್ಪಣೆ ಉಂಡ ನಮ್ಮ ಈ ಮುಟ್ಟಂ ಶಿರಿಯ ಗ್ರಾಮ ಬಂಡ ಹಿಂದುಲು ಮಸ್ತ್ ಕಮ್ಮಿ ಇತ್ತು ನಂಚಿನ ಒಂಜಿ ಏರಿಯಾ. ಈ ಏರಿಯಾಡ್ ಇಂಚಿನ ಒಂಜಿ ಸಂಘ ಸಂಸ್ಥೆ ಬಳಪುನು ಉಂಡ ಅವು ನಮ್ಮ ಊರಿಗೆ ಹೆಮ್ಮೆ ಬಂದ್ಬಿಟ್ಟೊಂದು ವಿಷಯ. ದಯಬಂಡ ಕರಿನ 32 ವರ್ಷದ ಬುಕ್ಕ ಮೂಲು ಅಕಲೆ ಸ್ಟಾರ್ಟಿಂಗ್ ಆದ ವಿನಾಯಕ ದೇವರನ ಒಂಜಿ ಫೋಟೋನು ದೀದು ಈ ಊರಡು ಒಂಜಿ ಪೂಜೆ ಮಲ್ಪೇರ ಶುರು ಮಂತೇರು. ಅಂಚ ಮಂತಿನಂಚಿನ ಆ ಸಂಸ್ಥೆ ಇನ್ನು ಬೆಳೆದು ಎಮ್ಮರವಾದ ಈ ಊರುಡು ಗಣಪತಿ ದೇವರನ ವಿಗ್ರಹನ ದೀದು ಪೂಜೆ ಮನ್ಪುನಂಚಿನ ಒಂಜಿ ಸಂಸ್ಥೆ ಅದು ಬೆಳೆದುಂಡು. ಅವತ್ತಂದೆ ಕರಿನ ಸುಮಾರು ವರ್ಷದ್ದು ಎನ್ ಎಚ್ ಮಾರ್ಗದ ಬರಿಟ್ ಗಣಪತಿ ದೇವರನ ವಿಗ್ರಹ ಮಂತ ದೀದು ಅವಳು ಪೂಜೆ ಪುರಸ್ಕಾರನು ಮಂತದ್ದು ವಿಸರ್ಜನೆ ಮಂತದಿತ್ತೇರು. ಇನಿ ಈ ಊರದ ದೇವರಾಯನಂಚಿನ ಶ್ರೀರೇ ಶಂಕರನಾರಾಯಣ ದೇವರಲ್ಲ ಅಂಚನೆ ಎಂಗಲ ಮಾಗಣ ದೇವರಾಯನಂಚಿನ ಐಲಾಶಿ ದುರ್ಗಾ ಪರಮೇಶ್ವರಿ ಅಪ್ಪನ ಪೂರ್ಣ ಆಶೀರ್ವಾದೋಡು ಇನಿ ಈ ಕ್ಲಬ್ದ ಈ ನವೋದಯ ಮಿತ್ರವೃಂದ ಸಂಸ್ಥೆ ತನ್ನ ಸ್ವಂತ ಜಾಗೆಡು ಇನಿತ ಈ ಸಂದರ್ಭಡು ಗಣಪತಿ ವಿಗ್ರಹವನ್ನು ನಮ್ಮ ಸ್ವಂತ ಜಾಗೆದೆತ್ತದು ಸರಿಸುಮಾರು 30 ಲಕ್ಷ ರೂಪಾಯಿ ವೆಚ್ಚಡು ಒಂಜಿ ಜಾಗೆಯನ್ನು ದೆತ್ತದೇರು. ನನ್ನ ಈ ಜಾಗೆಡು ಒಂಜಿ ಎಡ್ಡೆ ಭವ್ಯವಾಯಿನಂಚಿನ ಮಂದಿರಲ ನಿರ್ಮಾಣ ಆವಡು ಪಂಡದು ನಮ್ಮ ಮಾತೆರ್ಲಕ್ಕೇನುವ ನಮ್ಮ 32ನೇ ವರ್ಷದ ಈ ಗಣೇಶೋತ್ಸವ ಕಾರ್ಯಕ್ರಮ ಇನಿ ನಮ್ಮ ವಿಜೃಂಭಣೆಡು ಮಲ್ತೊಂದುಲ್ಲ ದಯಬಂಡ ಕರಿನ 32 ವರ್ಷಡು ಸುಮಾರು ವರ್ಷ ನಮ್ಮ ಗಣಪತಿ ಪೂಜೆ ಮಲ್ತೊಂದುಲ ವಿನಾಯಕ ಪೂಜೆ ಮಲ್ತೊಂದು ನಮ್ಮ ಸುಮಾರು ವರ್ಷ ಇಂಚ ಪೂಜೆ ಮಲ್ತೊಂದಿತ್ತ ಈ ಇತ್ತೆ ಒಂಜಿ 5 ವರ್ಷದಿಂಚ ಗಣಪತಿ ಆರಾಧನೆ ಪ್ರತಿಷ್ಠಿತ ಗಣಪತಿ ಆರಾಧನೆ ಮಂತೊಂದಿಲ್ಲ ಅಂಚನೆ ಊರದಕ್ಕಲ್ನ ಪೂರ ಸಹಕಾರಡು ಮಾತೇರ್ನ ಅಡ್ಡೆ ಮೊನ್ನೆ ಎಂಕ್ಲಿಗೆ ಮಾತೇರ್ನ ಸಹಾಯ ಸಹಕಾರ ಉಂಡು ಆಂಕ್ಲ ಊರದಕ್ಕೆಲ್ಲ ಮೆಂಬರ್ನಕ್ಲ ಸಹಕಾರಡೆ ಎಂಕ್ಲಿಗೆ 30 ಸೆನ್ಸ್ ಜಾಗದೆ ಪೇರ್ಲ ಆಂಡು ಐತೆ ಜಾಗದಿತ್ತ ಐಕೆ ಸುಮಾರು ಮಣ್ಣು ಬರ ಪಾಡಿರ್ತೀನಿ ಅಂಚ ಮಣ್ಣೆಲ್ಲ ಪಾಡ್ದು ಮಾತಾ ಜವನೆಲ್ಲ ಒಟ್ಟು ಸೇರಿದು ಒಂಜೇ ಮನಸ್ಸುಡು ಮಾತೆಲ್ಲ ಒಟ್ಟು ಉಂತುದು ಈ ಬೇಲೆ ಈತನಟ ಮಲ್ತ ನನ್ನ ದುಂಬಗಲ ಸುಮಾರು ಬೇಲೆ ಆರುಂಡು ಊರ್ದಕ್ಕಲ ಅಂಚನೆ ಸಹಕಾರ ನಮಗೆ ದುಂಬಲ ಆಯ್ತಂಡ್ರಿ ನನ್ನ ದುಂಬಗಲ ಊರ್ದಕ್ಕಲ ಸಹಕಾರ ಬಯಸುವ ಅಂಚನೆ ನಿಮ್ಮ ಬರ್ತದೆ ಈ ಕಾರ್ಯಕ್ರಮ ಬತ್ತಿನ ಮಾತೆಲ್ಲ ಧನ್ಯವಾದ ಮನಂದಿಲ್ಲ. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ ಮಂಗಲ್ಪಾಡಿ.